ಅಂಚನೆ ಆರು ಓಟುಟ್ಲ ಗೆಲ್ತತ್ತು ನಾನು ರೊಂಜೇ ಮಾರ್ಗೊಟ್ಟೆ ಬತ್ತತ್ತು ಆ ದೈವ ದೇವರೇ ಕೈ ಮುಗಿ ಪುಡಾಡೆ ಮುಟ್ಟೆತ್ತಾರೆ. ಹಾಗೆ ಇವತ್ತು ನಾನು ಬಂದು ಅವರನ್ನೆಲ್ಲ ಒಟ್ಟು ಸೇರಿಸಿ ಎಲ್ಲರ ಮನವನ್ನು ಒಲಿಸಿ ಇವತ್ತು ಕುತ್ಯಾಳ ಹೊಸ ಮನೆಗೆ ಒಂದು ರಸ್ತೆ ಮಾಡುವಂಥ ಕೆಲಸವನ್ನು ನಾವು ಆರಂಭ ಮಾಡಲಿಕ್ಕಿದ್ದೇವೆ. ಈ ರಸ್ತೆಯ ಪೂರ್ತಿ ಖರ್ಚಿನ ಜವಾಬ್ದಾರಿಯನ್ನು ನಾನು ನನ್ನ ಸ್ವಂತ ಖರ್ಚಿನಲ್ಲಿ ಮಾಡ್ತೀನಿ ಅಂತ ಇವರಿಗೆಲ್ಲ ಭರವಸೆ ಕೊಡ್ತಾ ಇದ್ದೀನಿ. ಈಶ್ವರಮಂಗಲ ಕುತ್ಯಾಳ ಹೊಸ ಮನೆ ಎಂಬಲ್ಲಿ ಒಂದು 10 ಮನೆಗಳಿಗೆ ರಸ್ತೆ ಇಲ್ಲದೆ ಸುಮಾರು ಪುರಾತನ ಕಾಲದಿಂದಲೂ ರಸ್ತೆ ಇರಲಿಲ್ಲ. ಆದರೆ ಇವತ್ತು ಆ ಎಲ್ಲ ಮನೆಯವರು ಸೇರಿಕೊಂಡು ಅಲ್ಲಿ ಬೇರೆ ಬೇರೆ ಸ್ವಂತ ಜಾಗದವರನ್ನು ವಿನಂತಿ ಮಾಡುವ ಮುಖಾಂತರ ನನ್ನ ಹತ್ರ ಈ ವಿಷಯವನ್ನು ಹೇಳಿದರು. ಅಶೋಕ್ ರೈಗಳೇ, ಈ ಥರ ಇಲ್ಲಿ ರಸ್ತೆಯ ವ್ಯವಸ್ಥೆ ಇಲ್ಲ, ನಮಗೊಂದು ರಸ್ತೆ ಆಗಬೇಕು. ಅದಕ್ಕೆ ನಾನು ಅವರಿಗೆ ಹೇಳೋದು ಒಂದೇ, ನೀವೆಲ್ಲ ಮನೆಯವರು ಮನಸ್ಸು ಮಾಡಿದರೆ ಒಗ್ಗಟ್ಟಿನಲ್ಲಿ ಇದ್ದರೆ ಆ ರಸ್ತೆ ಮಾಡಬಹುದು ಅನ್ನೋ ವಿಚಾರವನ್ನು ಅವರಿಗೆ ಹೇಳಿದೆ. ಹಾಗೆ ಇವತ್ತು ನಾನು ಬಂದು ಅವರನ್ನೆಲ್ಲ ಒಟ್ಟು ಸೇರಿಸಿ ಎಲ್ಲರ ಮನವನ್ನು ಒಲಿಸಿ ಇವತ್ತು ಕುತ್ಯಾಳ ಹೊಸ ಮನೆಗೆ ಒಂದು ರಸ್ತೆ ಮಾಡುವಂಥ ಕೆಲಸವನ್ನು ನಾವು ಆರಂಭ ಮಾಡಲಿಕ್ಕಿದ್ದೇವೆ. ಈ ರಸ್ತೆಯ ಪೂರ್ತಿ ಖರ್ಚಿನ ಜವಾಬ್ದಾರಿಯನ್ನು ನಾನು ನನ್ನ ಸ್ವಂತ ಖರ್ಚಿನಲ್ಲಿ ಮಾಡ್ತೀನಿ ಅಂತ ಇವರಿಗೆಲ್ಲ ಭರವಸೆ ಕೊಡ್ತಾ ಇದ್ದೀನಿ. ಇವತ್ತೇ ಎಲ್ಲ ಮನೆಯವರು ಅವರು ಜಾಗ ಬಿಟ್ಟು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈಗಲೇ JCB ಇಲ್ಲದ್ರೆ ಹಿಟಾಚಿ ಮುಖಾಂತರ ಈ ಕೆಲಸ ಆರಂಭ ಆಗ್ತದೆ. ಕುತ್ಯಾಳ ಹೊಸ ಮನೆಗೆ ಇಷ್ಟು ವರ್ಷದಿಂದ ಅವರು ಬಹುಶಃ ಒಂದು 60-70 ವರ್ಷದಿಂದ ರಸ್ತೆ ಇಲ್ಲದ ಕಾರಣ ಅವರು ತುಂಬ ಕಷ್ಟ ಅನುಭವಿಸ್ತಾ ಇದ್ದರು. ಅಲ್ಲಿ ದೈವದ ನೇಮ ಆಗಿರಲಿ, ಅವರ ಮನೆ ಕೆಲಸ ಆಗಿರಲಿ, ಬೇರೆ ಬೇರೆ ಕೆಲಸಗಳಿಗೆ ಅವರಿಗೆ ಹೋಗಬೇಕಿದ್ರೆ ಸಾಮಾನನ್ನು ತಗೊಂಡು ಹೋಗಬೇಕಿದ್ರೂ ಕೂಡ ಹೊತ್ತುಕೊಂಡು ಹೋಗುವಂಥ ಪರಿಸ್ಥಿತಿ ಇತ್ತು. ಯಾರಾದರೂ ಅನಾರೋಗ್ಯದಲ್ಲಿ ಇದ್ದರೂ ಕೂಡ ಅವರಿಗೆ ಹೋಗುವಂಥ ಪರಿಸ್ಥಿತಿ ಇರಲಿಲ್ಲ. ಈಗ ಇವತ್ತಿನ ಈ ದಿವಸ ಅವರನ್ನೆಲ್ಲ ಒಪ್ಪಿಗೆ ಪಡ್ಕೊಂಡು ಆ ರಸ್ತೆ ಮಾಡುವ ಕಾರ್ಯಕ್ರಮವನ್ನು ನಾವೀಗ ಮಾಡಲಿಕ್ಕಿದ್ದೇವೆ. ಎಲ್ಲ ಜಾಗದ ದಾನ ಮಾಡಿದವರು ಕೂಡ ಇಲ್ಲಿ ಇದ್ದಾರೆ. ಅವರನ್ನು ಅಭಿನಂದಿಸಿ ನಾವೀಗ ಹಿಟಾಚಿ ಮುಖಾಂತರ ಈ ಕೆಲಸವನ್ನು ಮಾಡಲಿಕ್ಕೆ ಈಗ ಆರಂಭ ಮಾಡ್ತಾ ಇದ್ದೀವಿ. ನಮ್ಮ ಕುತ್ಯಾಳ ಹೊಸ ಮನೆ ಹೋಗೋ ದಾರಿ ಇಲ್ಲಿಗೆ ತುಂಬ ದಿವಸದಿಂದ ರೋಡ್ ತುಂಬ ವರ್ಷದಿಂದ ರೋಡ್ ತುಂಬ ಪ್ರಾಬ್ಲಮ್. ಅಂದರೆ ಏನಾದರೂ ಯಾರಿಗೆ ಹುಷಾರಿಲ್ಲಾದರೂ ಅದು ಪ್ರಾಬ್ಲಮ್. ಮತ್ತು ಕುತ್ಯಾಳ ಹೊಸ ಮನೆ ತರವಡಿ ಮನೆ, ಆ ತರವಡಿ ಮನೆಯಲ್ಲಿ ಊಟದ್ದು ಇದೆಲ್ಲ ಇರೋದು ತರವಡಿ ಲಾಸ್ಟ್ ಮನೆ. ಅಲ್ಲಿಗೆ ರೋಡ್ ಏನು ಬೇಕು, ನಾವು ಚಪ್ಪರ ಹಾಕಬೇಕಾದ್ರೂ ಎಲ್ಲ ಎತ್ಕೊಂಡೇ ಹೋಗೋದು. ಅಂದರೆ ಚಿಕ್ಕದಿಂದ ನಾನು ನೋಡ್ತಾ ಇದ್ದೀನಿ, ನಾನು ಇಲ್ಲಿಯೇ ಬೆಳೆದವನು, ಚಿಕ್ಕದಿಂದ ನೋಡ್ತಾ ಇದ್ದೀನಿ. ಇಲ್ಲಿ ಎಲ್ಲ ಎತ್ಕೊಂಡು ಹೋಗೋದು ನಾವು ಎಲ್ಲ. ಆದ ಕಾರಣ ನಾವು ಇಲ್ಲಿ ಕಷ್ಟಪಡೋದನ್ನು ನೋಡಿ ನಾನು ನಮ್ಮ ಅಶೋಕ್ ಅಣ್ಣನ ಹತ್ರ ಹೇಳಿದೆ, ಅಣ್ಣ ಈ ಥರ ಆಗಿದೆ, ನಮಗೆ ರೋಡಿಂದೇನು ಇಲ್ಲ ಅಣ್ಣ, ಏನಾದರೂ ನೀವು ನಿಮ್ಮ ದೊಡ್ಡ ಮನಸ್ಸಿನೊಂದು ನಮಗೆ ಸಹಾಯ ಮಾಡಿ. ಅವರು ಸೆಕೆಂಡು ಬೇಡ, ಅವ್ರು ಸೆಕೆಂಡಲ್ಲಿ ಒಂದು ಹೇಳ್ಬಿಟ್ಟು ನಾನೇ ಬರ್ತೀನಿ, ನಾನು ನೋಡ್ತೀನಿ, ಎಲ್ಲ ಮಾಡಿಕೊಡ್ತೀನಿ ಅಂತ ಅಂದರು. ನಮಗೆಲ್ಲ ಖುಷಿ ಆಯಿತು. ಇವರಿಗೆ ನಾನು ಅಂದೆ ಫೋನ್ ಮಾಡಿ, ಅಣ್ಣ ಹೇಳಿದ್ದಾರೆ ಎಲ್ಲ ವ್ಯವಸ್ಥೆ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಇವತ್ತು ಅವರು ಖುದ್ದಾಗಿ ಅವರೇ ಬಂದು ಅವರೇ ಎಲ್ಲ ನಮ್ಮ ಕುತ್ಯಾಳ ತರವಡಿಗೆಲ್ಲ ಹೋಗಿ ಅಲ್ಲಿ ದೈವಗೆ ಕೈ ಮುಗ್ದು ಎಲ್ಲ ಬಂದು ಹೇಳಿದರು, ನಾನೇ ಎಲ್ಲ ರೋಡ್ ಎಲ್ಲ ಇದು ಮಾಡ್ತೀನಿ, ಆಮೇಲೆ ದೇವರ ದಯದಲ್ಲಿ ಏನಾದರೂ ಆದರೆ ಕಾಂಕ್ರೀಟ್ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರ ಸಹಕಾರಕ್ಕೆ ನಾವು ಅವರಿಗೆ ಎಷ್ಟು ಟ್ಯಾಂಕ್ಸ್ ಹೇಳಿದರೆ ಆಗಲ್ಲ. ಅದಕ್ಕೆ ನಾವು ಅವರಿಗೆ ಚಿರಣಿಯಾಗಿತ್ತು. ಅಶೋಕರಯ್ಯವರು ದೇವರಂತ ಮನುಷ್ಯರು, ಇಷ್ಟು ಎಲ್ಲ ಮಾಡಿ ಅವರಿಗೆ ಈ ದೈವಗಳು ಅವರಿಗೆ ಸೀಟು ಸಿಕ್ಕಿ ಮೇಲೆ ಹೋಗಲಿ ಅಂತ. ಕುತ್ಯಾಳ ತರವಾಡದು ಮಾರ್ಗಗಳು ಇಜ್ಜಿ ಅಂದರೆ ಅಂಚ ಒಂಜಿ 10 ಇಲ್ಲಗಳ ಮಾರ್ಗ ಇಜ್ಜಿ ಅಂಚ ಅದಕ್ಕೆ ಹೂವೇ ಸಾಮಾನ್ಲ ನಮ್ಮ ತುಂಬೊಂದು ಹೋಪುಣ ಐಡ್ ತಾತ ಅಶೋಕರಯ್ಯಕ್ಕಲಿ ಇನಿ ಬತ್ತದು ಆಡೆ ಒಂಜಿ ಮಾರ್ಗ ತಂಜಿ ವ್ಯವಸ್ಥೆ ಎಲ್ಲ ಮಲ್ತೀರಿ ಆರಣ ಸ್ವಂತ ಕೈ ಹಿಡ್ತೇ ಪಾಡೋಂತು ಅಂಚ ಒಂಜಿ ಭರವಸೆ ಎಲ್ಲ ಕೊರತು ಇತ್ತ JCB ಮುಖಾಂತರ ಕೆಲಸ ಅವರ ಶುರು ಹಾಕೊಂಡು ಅಂಚನೆ ಆರು ಓಟುಟ್ಲ ಗೆಲ್ತತ್ತು ನಾನು ರೊಂಜೇ ಮಾರ್ಗೊಟ್ಟೆ ಬತ್ತತ್ತು ಆ ದೈವ ದೇವರೇ ಕೈ ಮುಗಿ ಪುಡಾಡೆ ಮುಟ್ಟೆ.